ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಚೆಡ್ಡಿನ ಗದ್ದಿಯಲ್ಲಿ ಬಂಟ್ವಾಳ ಕೃಷಿ ಇಲಾಖೆಯ ವತಿಯಿಂದ ಮಾಡಲಾದ ಭತ್ತ ಬೇಸಾಯದ ಕಟಾವು ಕಾರ್ಯಕ್ಕೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಗುತ್ತು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಹಡಿಲು ಗದ್ದಿಯಲ್ಲಿ ಹೆಚ್ಚಿನ ಪ್ರಮಾಣದ ಭತ್ತ ಕೃಷಿ ಮಾಡಲಾಗಿದೆ. ಪೊಳಲಿ ದೇವಸ್ಥಾನದ ಚೆಂಡಿನ ಗದ್ದಿಯಲ್ಲಿ ಹಿಂದೆ ಸ್ಥಳೀಯರೇ ಬೇಸಾಯ ಮಾಡುತ್ತಿದ್ದು, ಈ ಬಾರಿ ಕೃಷಿ ಇಲಾಖೆಯಿಂದ ಯಂತ್ರೋಪಕರಣದಿಂದ ಮೂಲಕ ಭತ್ತ ಬೆಳೆಯಲಾಗಿದೆ. ಉತ್ತಮ ಫಸಲು ಕೂಡ ಬಂದಿದ್ದು, ಕೃಷಿ ಯಾವತ್ತೂ ನಷ್ಟವನ್ನುಂಟು ಮಾಡುವುದಿಲ್ಲ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಎಂದರು. ಮಿಲ್ಲಿನವರು ಒಂದು ವರ್ಷದ ಹಾಕ್ಕೊಂಡಿರ್ತಾರೆ, ಇಷ್ಟು ನಮಗೆ ಭತ್ತ ಅಂತ. ಕಳೆದ ಹಲವಾರು ವರ್ಷಗಳಿಂದ ಜನರು ಭತ್ತದ ಕೃಷಿ ಮಾಡುವುದನ್ನು ಬಿಟ್ಟಿದ್ದರು. ಯಾಕೆಂದರೆ ಹಲವಾರು ಅದಕ್ಕೆ ಕಾರಣಗಳಿದೆ. ಮೇಯ್ನಾಗಿ ಕಾರ್ಮಿಕರು ತೊಂದರೆಯಿಂದಾಗಿ ಇದನ್ನು ಬಿಟ್ಟಿದ್ದರು. ಆದರೆ ಈ ಸಲ ಹೊಸತ್ತು ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಒಟ್ಟಾರೆಯಾಗಿ ಸೇರಿ ಭಾಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದರಿಂದ ಎಲ್ಲ ಕಡೆ ಒಮ್ಮೆಲೆ ಭತ್ತ ಕೃಷಿಯಾಗಿ ಭಾಳಷ್ಟು ಬರುವಾಗ ಅದನ್ನು ಸಡನ್ ಅದನ್ನು ತಗೊಳ್ಳುವಷ್ಟು ಮಿಲ್ಗಳಿಗಿಲ್ಲ. ಯಾಕೆಂದರೆ ಮಿಲ್ಗಳು ಆಲ್ರೆಡಿ ಕಮಿಟ್ ಮಾಡಿರ್ತದೆ ಬೇರೆ ಜಿಲ್ಲೆಗಳಿಂದ ಭತ್ತಗಳನ್ನು ತರಿಸುವಂಥದ್ದು. ಅದಕ್ಕೆ ಸ್ವಲ್ಪ ಅವರು ಆ ರೇಟ್ ಕೊಟ್ಟಿದ್ದು ಸ್ವಲ್ಪ ಹಿಂಜರಿದಿರ್ಬೋದು. ಸರ್ಕಾರನೇ ತಗೊಳ್ತದೆ, ವ್ಯವಸ್ಥೆ ಸರ್ಕಾರನೇ ಮಾಡ್ತದೆ. ಇಂಥ ಮಿಲ್ಗಳಲ್ಲಿ ಹೋಗಬೇಕು, ಭತ್ತ ಮಾಡಬೇಕು ಅಂತ.